ಶಿಸ್ತುಬದ್ಧವಾಗಿ ನೋಡಿ ಶಿಸ್ತುಬದ್ಧವಾಗಿ ಆಡಿ ದಯಮಾಡಿ ಯಾವುದೇ ಕಿರಿಕಿರಿ ಇಲ್ಲದೆ ಸಹಕಾರ ಕೊಡಬೇಕಂತ ವಿನಂತಿಯನ್ನು ಮಾಡುತ್ತಾ ಇದ್ದೇನೆ. ಈ ವೇದಿಕೆ ಜಾಕಬ್ ಮೋರಸ್ ಅವರು ನನ್ನ ಹಿರಿಯರು ಅದೇ ನನ್ನ ಸಣ್ಣ ವಯಸ್ಸಿನಿಂದ ಜಾಕಬ್ ಮೋರಸ್ ಕ್ರೀಡೆ ಪ್ರೀತಿ ಅವರಿಗೆ ಹಾಗೆಯೇ ಫ್ರಾನ್ಸಿಸ್ ಅವರು ಹೇಳಿ ನನಗೆ ಫೋನ್ ದಯಮಾಡಿ ಕ್ರೀಡೆ ಕಬಡ್ಡಿ ಕ್ರೀಡೆ ಅದು ದೇಶಿ ಕ್ರೀಡೆ. ಆ ದೇಶಿ ಕ್ರೀಡೆಯನ್ನು ಚೆನ್ನಾಗಿ ಆಡಿ ಈ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುವಂತ ವಿನಂತಿ ಮಾಡ್ತಿದ್ದಾರೆ. ಶಿಸ್ತುಬದ್ಧವಾಗಿ ತೀರ್ಪುಗಾರರು ಕೊಟ್ಟ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗೋಣ. ಫ್ರಾನ್ಸಿಸ್ ಅವರು ಪಾಪ ಮನೆಯಿಂದ ಒಂದು ವಾರದಿಂದ ನಮ್ಮ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಿಕ್ಕೆ ಸಜ್ಜುಗೊಳಿಕೆ ಕಾರ್ಯಕರ್ತರಿದೆ. ಅದೇ ರೀತಿ RDS ರಬೀಶ್ ಅವರು ಪಾಪ ಅವರೆಲ್ಲ ರಬೀಶ್ ಇವರೆಲ್ಲ ಬಹಳಷ್ಟು ದುಡಿದಿದ್ದಾರೆ. ಅವರ ದುಡಿದ ಪರಿಣಾಮವಾಗಿ ಈ ಒಂದು ಯಶಸ್ಸಿಗೆ ಕಾರಣ ನಾರಾಯಣ ನಿಗಮಗುಡ್ಡೆ ಇವರೆಲ್ಲರ ಸಹಕಾರ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಕಬಡ್ಡಿ ಪಟ್ಟು ನಮ್ಮ ದೇವನ ಅನ್ನದ ನಾಯಕ ಸನ್ಮಾನ್ಯ ಸತೀಶ್ ಶೆಟ್ಟಿ ಕೂಡಿಮೆ ಅವರು ಕೂಡ ಕಬಡ್ಡಿಯನ್ನು ಮುಗ್ತಾ ಇದ್ದಾರೆ. ಸಾರ್ವಜನಿಕ ಬೆಳಗ್ಗೆಯಿಂದ ನಮ್ಮ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ. ಸಿದ್ದು ಶಿಕ್ಷಕ ಸಿದ್ದು ನಮ್ಮ ಅವರು ಕೂಡ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅದೇ ರೀತಿ ಕಿಶೋರ್ ಆತ್ಮೀಯರು ನಮ್ಮ ಕರ್ನಾಟಕ ಕೆನರಾ ಬ್ಯಾಂಕಿನ ಅಧಿಕಾರಿಗಳಿದ್ದಾರೆ. ಅವರು ಕೂಡ ಕೇವಲವಾಗಿ ನಾಳೆ ಇವತ್ತಿನ ನಾಳೆ ದಿನ ಮಾಡಬೇಕು ಎಲ್ಲರ ಸಹಕಾರ ಕೊಡ್ತಾ ಇದ್ದಾರೆ. ನೋಡಿ, ಕೆಸಿ ಮಾಡಲು ಬಾಗಿರತಕ್ಕಂತಹ ತಂಡಗಳು ಎಲ್ಲ ತಂಡಗಳಲ್ಲಿ ತೊಡಗು ಪಟ್ಟಿಲ್ಲ. ತಮ್ಮ ಪದ್ಯಕ್ಕೆ ಅನುಸಾರವಾಗಿ ಕರೆಯುವ ವೇಳೆಯಲ್ಲಿ ತಾವುಗಳು ತಾವುಗಳು ಅವಕಾಶವನ್ನು ಕಂಡುಕೊಂಡಿಲ್ಲ. ಕೆಜಿ ಮಾಡುವ ಸ್ಥಳದಲ್ಲಿ ಯಾವುದೇ ತಂಡವನ್ನು ಕಾಣುತ್ತಾ ಇಲ್ಲ ಎಂಬ ಮಾಹಿತಿ ಬರ್ತಾ ಇದೆ. ಎಲ್ಲ ಕೆಜಿ ತಂಡಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ತಾವುಗಳು ಸೂಕ್ತ ಸಮಯಕ್ಕೆ ತಯಾರಾಗಿಲ್ಲ ಅಂದ್ರೆ ಆಮೇಲೆ ಕರೆಯುವಂತೆ ಇದೆ. ನಡುವೆ ಸೂಪರ್ ಹುಡುಗೆರೆಯ ಮಹಿಳೆಯರ ವಿಭಾಗದ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ಮಂಜೇಶ್ವರ ಕಬಡ್ಡಿ ಅಕಾಡೆಮಿಯ PC ಕಾರ್ಚಿ ಮಂಜೇಶ್ವರ ಕಬಡ್ಡಿ ಅಕಾಡೆಮಿಯ PC ಕಾರ್ಚಿ ಮಹಿಳಾ ವಿಭಾಗದ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ಪ್ರೌಢಶಾಲಾ ಬಾಲಕರ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ LCR ಕನ್ನಡದವರು ಚೂರಾಮ ಕನ್ನಡ KPSC ಪುಂಜಾಲಕಟ್ಟೆ KPS ಪುಂಜಾಲಕಟ್ಟೆ SDM ಹೈಸ್ಕೂಲ್ ಬೆಳಗಾವಿ ತಾವು ಸಹ ಸಿದ್ಧರಾಗಿ SDM ಹೈಸ್ಕೂಲ್ ಬೆಳಗಾವಿ KPS ಪುಂಜಾಲಕಟ್ಟೆಗೆ ಅಲ್ಲಿ ಪ್ರವೇಶ ದ್ವಾರದಲ್ಲಿ ಮಹಿಳೆಯರಿದ್ದೀರಿ, ತಾವು ಬನ್ನಿ, ಇಲ್ಲಿ ವೇದಿಕೆಯಲ್ಲಿ ಕೂತು ಪಂದ್ಯವನ್ನು ವೀಕ್ಷಣೆ ಮಾಡಬಹುದು. ಬನ್ನಿ, ಒಳಗಿದ್ರೆ ಬನ್ನಿ, ಒಳಗಿಂದ ಸೈಡಿಂದ ಬನ್ನಿ. ಅತ್ಯಂತ ಉತ್ತಮ ಆಟಗಾರ್ತಿಯರ ತಂಡವಾಗಿದೆ ಎರಡು ತಂಡಗಳು. ಈ ವಿಭಾಗದಲ್ಲಿ ಮುಂದಿನ ಸ್ಪರ್ಧೆಗಾಗಿ GFGC ಕಾಸ್ಟ್ ಸ್ಟ್ರೀಟ್ ವಿರುದ್ಧ ಮಂಜೇಶ್ವರ ಕಬಡ್ಡಿ ಅಕಾಡೆಮಿ
ತಾವುಗಳು ಸಿದ್ಧರಾಗುವಂತೆ ಮಗದೊಮ್ಮೆ ಸೂಚನೆ. ಮಂಜೇಶ್ವರ ಕಬಡ್ಡಿ ಅಕಾಡೆಮಿ ವಿರುದ್ಧ ಟೆಕಲ್ ಮಾಡುವ ಪ್ರಯತ್ನ ಬಲ ಅಲ್ಪ ಕಡಿಮೆಯಾಗಿದೆ. ಉತ್ತಮ ಪ್ರಯತ್ನವನ್ನು ಮಾಡಲಾಗಿದೆ. ಟೀಚರ್ ಟೈಲರ್ ಮಾತ್ರ ಮಹಿಳಾ ವಿಭಾಗದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಮತ್ತೊಮ್ಮೆ ಆಹ್ವಾನ. ಜಿಎಂಸಿಸಿ ಕಾರ್ಶೀಟ್ ಮಂಗಳೂರು ವಿರುದ್ಧ ಕಬಡ್ಡಿ ಅಕಾಡೆಮಿ ಮಂಜೇಶ್ವರ. ಕಾಸರಗೋಡಿನಿಂದ ಭಾಗವಹಿಸುವಂತಹ ಏಕೈಕ ತಂಡ ಮಂಜೇಶ್ವರ ಕಬಡ್ಡಿ ಅಕಾಡೆಮಿ. बहुत तजुर्बा खिलाड़ी है, दो अगले हैं। इस प्रकार निर्णायक के बीच में बातचीत चल रही है। महिलाओं की कबड्डी की ये तीसरा मुकाबला पर होने में है और उनकी विरुद्ध में है उसकी वजह। ಬಿಡು ಏಯ್ ಯಾಕೆ ಬಿಡ ಬೆಲೆಗೆ ಜರೂರ್ ಎಸ್ಟಿಎಂ की खाते में ಸ್ಪರ್ಧೆ ಮುಂದುವರಿತಾ ಇದೆ. ಊಣಗೆರೆ ಎಸ್ಟಿಎಂ ನಡುವೆ ಮಹಿಳಾ ಮುಕ್ತ ವಿಭಾಗದ ಕಬಡ್ಡಿ ಈ ನಡುವೆ ಲಭ್ಯವಾಗುತ್ತಾ ಇದೆ. ಎಸ್ಟಿಎಂ ತಂಡದ ದಾಳಿಗಾರ ತಿರೋಜ ಎಸ್ಟಿಎಂ ತಂಡದಲ್ಲಿ ಜೊತೆಯಲ್ಲಿ ಇನ್ನೂರು ಇದ್ದಾರೆ. ಶ್ರೀ ಕೃಷ್ಣಾನಂದರ ಅಲೇಚು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಜನ್ಮದಿನ ಶುಭ ಹಾರೈಕೆ. വിഭാഗത്തിൽ സ്കെയിൽ ചെയ്യുന്നതെന്ന് അറിയിക്കുകയാണ്. സമയം വരുന്നു. ഏത് സമയത്തും നിങ്ങൾക്കുള്ള വെള്ളി വരുന്നതായിരിക്കും. ആ സമയത്ത് തയ്യാറായി നിൽക്കേണ്ടതാണ്. It is the second half. SGM leading by 12 points 53. Just number 10 for SGM. Again Murshida. Murshida Farooq. ಮಾಹಿತಿ ಬರ್ತಾ ಇದೆ. ತಂಡಗಳೇ ದಯವಿಟ್ಟು ಮಾಡಬೇಡಿ, ನಿರಂತರವಾಗಿ ತರಬೇತಿ ಮಾಡಬೇಡಿ. ನೇರ ಪ್ರಸಾರ ಇದೆ. ತಮ್ಮ ಅವಕಾಶ ಸಿಗುವಾಗ ಆ ತಂಡ ಆಡುವ ಅವಕಾಶ ಸಿಗುವುದು. ಈ ವಿಷಯವನ್ನು ಮತ್ತೆ ಪುನರಪಿ ನೆನಪಿಸ್ತಾ ಇದ್ದಾರೆ. 60 ವಿಭಾಗದಲ್ಲಿ ಅಕಾಡೆಮಿ ಮಹಿಳಾ ತಂಡಕ್ಕೆ ಮುಂದಿನ ಸ್ಪರ್ಧೆಗಾಗಿ ಸಜ್ಜುಗೊಳ್ಳುವಂತೆ ಮೊದಲೊಮ್ಮೆ ಸೂಚನೆ. ಶ್ರೇಷ್ಠ ದಾಳಿಗಾರ್ತಿಯ ಶ್ರೇಷ್ಠ ಪ್ರದರ್ಶನ ಮಾನಸ. ಅಂತಿಮ 5 ನಿಮಿಷದಲ್ಲಿ ಬಂದಿದೆ. ಲಾಸ್ಟ್ 5 minutes ಮ್ಯಾಚ್ under the control of SPM ಉಜಿರೆ. ಗೋಳಿಗೆರೆ ಕಡೆಯಿಂದ ಆಕರ್ಷಕ ದಾಳಿ. ಸೊಗಸಾಗಿ ಮಾಡುವಂತೆ ದಾಳಿ.
ಅಡ್ಡೆ itu besar betul lagi di dalam buat lab. Untuk alah, untuk aturan ground aturan. Ini jangan. For women's category, number 4 match of that, and this occasion, second point for India. Dardialli Thanya. ಎರಡು ಬಾಂಧುಗಳನ್ನು ಗಳಿಸುವ ಮೂಲಕ ಮತ್ತಷ್ಟು ಮುನ್ನಡೆಯನ್ನು ತಂದುಕೊಂಡಿದೆ. ಗೆಲುವಿನ ಕಡೆ ಮುಖ ಮಾಡಿದ ಎಸ್ಡಿಎಫ್ ಉಜಿರೆ ಈ ಬಾರಿ ಸೂಪರ್ ರೈಡ್. ಐ ಥಿಂಕ್ waiting for the fingers of umpire and two balls. Victory trophy. Sweetie. Oh, super tackle. ಅಂಕಗಳನ್ನೆಲ್ಲ ಮೂಡಿಗೆರೆ ಖಾತೆಗೆ ಬರ್ತಾ ಇದೆ. 27-6 27 ಅಂತಿಮ 2 ನಿಮಿಷ. ಲಾಸ್ಟ್ 2 ಮಿನಿಟ್ಸ್. ಮೊದಲ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಮಂಜೇಶ್ವರ ಕಬಡ್ಡಿ ಅಕಾಡೆಮಿ ಮತ್ತು ಜಿಎಸ್ಡಿಸಿ ಕಾನ್ಸೆಪ್ಟ್ ಅಂಕಣಕ್ಕೆ ಬರುವುದು. ವಿಜಯ ಪುತ್ರ ಅವರು ನಮ್ಮ ತಂಡವನ್ನು ಕಳಿಸಿ ಜಿಎಸ್ಡಿಸಿ ಕಾನ್ಸೆಪ್ಟ್ ಸುಗಂಧೆಗೆ ಆನಾಗಿರ ಆಕರ್ಷಕ ದಾಳಿಯನ್ನು ಮಾಡಿದ ಮಾನಸ ಈ ಬಾರಿ ದಾಳಿಯಲ್ಲಿ ರೋಜಾ. ಪಂದ್ಯ ಪೂರ್ಣಗೊಂಡಿರುವ ಗಣೇಶ್ ವಿಶ್ವಾಸ ಹಾಗೂ ಮಾನ್ಯ ಲೋಕೇಶ್ ಆಚಾರ್ಯ ಅವರು ನಮ್ಮ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಬಿನ ಹಿತಚಿಂತಕರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥವರು ಮಾನ್ಯ ಲೋಕೇಶ್ ಆಚಾರ್ಯ ಹಾಗೂ
ಮಾನ್ಯ ಪ್ರದೀಪ್ ಡಿಸೋಜ ಅವರು ಅಂತಿಮವಾಗಿ 20 ಪ್ರೀತಿಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಬರಮಾಡಿಕೊಳ್ಳುತ್ತಿದ್ದೇವೆ. 29 final score of SDM and Bodigere. Thank you for your valuable participation, Bodigere and your team. Now moving number 4. ಪಂಚೇಶ್ವರ ಅವರು ಕಾರ್ಶಿಪ್ KFCC ಕಾರ್ಶಿಪ್ ಬಂದಿದ್ದಾರೆ. ಚತುರ್ಥ ಸ್ಪರ್ಧೆ ಮಹಿಳಾ ವಿಭಾಗದಲ್ಲಿ ಮಂಜೇಶ್ವರ ಮತ್ತು ಮಂಗಳೂರು ನಡುವೆ ಕಾರ್ಸ್ಟೇಟ್ ಮಂಗಳೂರು ಮತ್ತು ಮಂಜೇಶ್ವರ